ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಉಳಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಅವರು ಕೆನರಾ ಹೈಸ್ಕೂಲ್ ಸಭಾಂಗಣದಲ್ಲಿ ಪೀಪಲ್ಸ್ ಫೋರಂ ಫಾರ್ ಕರ್ನಾಟಕ ಎಜುಕೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಶಿಕ್ಷಣ ತಜ್ಞರ ವಿಶೇಷ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ದೇಶ ಮತ್ತು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಕ್ರಾಂತಿಕಾರಕ ಹೆಜ್ಜೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಪೈಪೋಟಿಯನ್ನು ಎದುರಿಸಲು ಭವಿಷ್ಯದಲ್ಲಿ ಪೂರಕವಾಗುವ ರೀತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಗಿದೆ. ಇದನ್ನು ರದ್ದುಗೊಳಿಸಲು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಹೊರಟಿರುವುದು ರಾಜಕೀಯ ದ್ವೇಷದ ಸಾಧನೆಗಾಗಿ. ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯ ರಾಜಕಾರಣ ಸರಿಯಲ್ಲ. ಹಿಂದಿನ ಶಿಕ್ಷಣದಲ್ಲಿ ಕ್ರಿಯೇಟಿವಿಟಿಗೆ ಅವಕಾಶ ಇರಲಿಲ್ಲ. ಹೊಸ ಶಿಕ್ಷಣ ನೀತಿಯಲ್ಲಿ ಮಕ್ಕಳ ಕ್ರಿಯಾಶೀಲತೆಗೆ ಹೆಚ್ಚಿನ ಅವಕಾಶವನ್ನು ನೀಡಲಾಗಿದೆ ಎಂದು ಬೊಮ್ಮಾಯಿ ಸಮರ್ಥಿಸಿಕೊಂಡರು. ಶಿಕ್ಷಣ ತಜ್ಞ ರವೀಂದ್ರ ರೇಷ್ಮೆ ಮಾತನಾಡುತ್ತಾ, ಶಿಕ್ಷಣ ವೃತ್ತಿ ಮತ್ತು ಶಿಕ್ಷಣ ನೀತಿಗೂ ಸಂಬಂಧ ಇದ್ದ ಕಾಲಘಟ್ಟದಲ್ಲಿ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಸಾಕಷ್ಟು ಸುಧಾರಣೆಯನ್ನು ತರುವ ಉದ್ದೇಶವನ್ನು ಹೊಂದಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಮುಖ ವಿಷಯವಾಗಿ ಚರ್ಚೆಯಾಗಬೇಕಾಗಿತ್ತು. ಆದರೆ ಅದನ್ನು ರದ್ದುಗೊಳಿಸುವ ಪ್ರಸ್ತಾವ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಕಂಟಕಪ್ರಾಯವಾಗಿದೆ ಎಂದರು. ಸಮಾರಂಭದಲ್ಲಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗೌರೀಶ್, ಅರುಣ್ ಶಹಾಪುರ, ರಾಜಶೇಖರ್ ಹೆಬ್ಬಾರ್, ರಮೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಶಾರದಾ ವಿದ್ಯಾಸಮೂಹ ಸಂಸ್ಥೆಗಳ ಅಧ್ಯಕ್ಷ ಎಂಬಿ ಪುರಾಣಿಕ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇವತ್ತಿನ ಸರ್ಕಾರ ಅಧಿಕಾರಕ್ಕೆ ಬಂದು 15-20 ದಿವಸದಲ್ಲೇ ಘೋಷಣೆ ಮಾಡಿಬಿಟ್ರು, ಇದನ್ನು ನಾವು ರದ್ದುಗೊಳಿಸ್ತೀವಿ. ಯಾವುದೂ ಸುದೀರ್ಘವಾಗಿ ಚಿಂತನೆಯನ್ನು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವೋ, ಯೋಚನೆಯನ್ನೇ ಮಾಡದೇ ಹಿಂದೆ ಮುಂದೆ ನೋಡದೆ ರಾಜಕಾರಣಕ್ಕಾಗಿ, ರಾಜಕೀಯ ದ್ವೇಷದ ಸಾಧನೆಗಾಗಿ ಇದನ್ನು ರದ್ದು ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ರಾಜಕೀಯ ಮಾತಾಡೋಕ್ಕೆ ಬಂದಿಲ್ಲ, ಆದರೆ ಈ ನಿರ್ಣಯದಲ್ಲಿ ರಾಜಕಾರಣ ಆಗಿದೆ ಅನ್ನೋದನ್ನು ಒತ್ತಿ ಹೇಳಕ್ಕೆ ಬಂದಿದ್ದೇನೆ. ದುರ್ದೈವ, ಆಗಬಾರ್ದಾಗಿತ್ತು. ನೀವು ಯಾವುದರಲ್ಲಾದರೂ ರಾಜಕಾರಣ ಮಾಡಿ, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು. ಯಾವ ವ್ಯವಸ್ಥೆ, ಯಾವ ಸರ್ಕಾರ, ಯಾವ ನಾಯಕರು, ಯಾವ ರಾಜಕೀಯ ಪಕ್ಷದ ಮುಖಂಡರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಶಿಕ್ಷಣದಲ್ಲಿ ರಾಜಕಾರಣ ಮಾಡ್ತಾರೆ, ಅವರು ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಕಳ್ತನ, ದೇ ಆರ್ ಸ್ಟೀಲಿಂಗ್ ಫ್ರಮ್ ದ ಫ್ಯೂಚರ್ ಆಫ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ. ಅವರಂತೂ ಕಲಿಯೋ ಪ್ರಶ್ನೆಯಲ್ಲಿ ಈಗಾಗಲೇ ವಯಸ್ಸಾಗಿದೆ, ಅವ್ರ ಮಕ್ಕಳಿಗೂ ವಯಸ್ಸಾಗಿದೆ, ಅವರು ಕಲಿಯೋ ಪ್ರಶ್ನೆನೇ ಇಲ್ಲ. ಯಾರ ಮೇಲೆ ಈ ಪ್ರಯೋಗ ಮಾಡ್ತಾ ಇದ್ದೀರಿ? ಯಾರನ್ನು ಗಿನಿ ಪಿಗ್ಸ್ ಆಗಿ ಮಾಡ್ತಾ ಇದ್ದೀರಿ ನಿಮ್ಮ ಹೊಸ ನೀತಿಯಿಂದ? ಆ ಬಡ ಮಕ್ಕಳಿಗೆ, ಶಿಕ್ಷಣದಿಂದ ವಂಚಿತ ಆದಂಥ ಮಕ್ಕಳಿಗೆ ಶಿಕ್ಷಣ ಕೆಲವರು ಸ್ವತ್ತಾಗಿರುವುದನ್ನು ಹೊಡೆದು ಹಾಕಿ, ಆ ಒಂದು ಬ್ಯಾರಿಯರನ್ನು ಹೊಡೆದಾಕಿ, ಆ ಗೋಡೆಯನ್ನು ಹೊಡೆದಾಕಿ, ಅತ್ಯಂತ ಕಟ್ಟಕಡೆಯ ಬಡವನ ಮಕ್ಕಳಿಗೂ ಶ್ರೇಷ್ಠವಾಗಿರುವಂಥ ಶಿಕ್ಷಣ ಪಡೆಯುವಂಥ ಅವಕಾಶದ ಒಂದು ನೀತಿಯನ್ನು ನೀವು ರದ್ದು ಮಾಡ್ತೀರಾ ಅಂತಂದರೆ, ನೀವು ಬರೀ ಕೊಡ್ತಾ ಇರುವಂಥದ್ದು ಶ್ರೀಮಂತ ಮಕ್ಕಳಿಗಿಲ್ಲ, ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ನೀವು ಬರೀ ಕೊಡ್ತಾ ಇರುವಂಥದ್ದು ಆ ಕಟ್ಟಕಡೆಯ ಬಡವನ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ತಿಂದು ಮಕ್ಕಳಿಗೆ ಶಾಲೆ ಕಲಿಸುವಂಥ ಆ ಒಂದು ಪಾಲಕರ ಭವಿಷ್ಯಕ್ಕೆ, ಆ ಮಕ್ಕಳ ಭವಿಷ್ಯಕ್ಕೆ ಇವತ್ತು ನೀವು ಬರೀ ಕೊಡ್ತಾ ಇದ್ದೀರಿ. ಯಾಕಂದರೆ ಶ್ರೀಮಂತರ ಮಕ್ಕಳೆಲ್ಲರೂ ಕೂಡ ಈಗ CBSE ಸಿಸ್ಟಮ್ ಮೇಲೆ ಓದೋಕ್ಕೆ ಶುರು ಮಾಡಿ. ಇಷ್ಟನ್ನು ನಾನು ಪ್ರಾಸ್ತಾವಿಕವಾಗಿ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಆ ಸಂಕಟ ಇವತ್ತಿದೆಯಲ್ಲ, ಮತ್ತೆ ನಾನು NEP-ಯನ್ನು 2019 ಕೂಡ ನಾವು ಮಾಡೋಣ ಅಂಥೇಳಿ NEP ಬಗ್ಗೆ ಮಾತಾಡಿದೆ. 2020-21 ಕೂಡ NEP-ಯನ್ನು ಮಾಡೋಣ ಅಂಥೇಳಿ ಮಾತಾಡಿದೆ. ಈಗ ಮತ್ತೆ NEP-ಯನ್ನು ಮಾಡೋಣ ಅಂಥೇಳಿ ಮಾತಾಡಬೇಕಾಗಂಥ ಪರಿಸ್ಥಿತಿ ಬಂದಿರುವಂಥದ್ದು ಬಹುಶಃ ಸ್ವಲ್ಪ ವಿಪರ್ಯಾಸ, ಆದರೂ ಕೂಡ ಸತ್ಯ. ಕೆಲವೊಂದು ಬಾರಿ NEP ಬಗ್ಗೆ ಮಾತನಾಡಬೇಕಾದ್ರೆ
ಅದರ ಒಳ ಸ್ವರೂಪಗಳನ್ನು, ಅದರ ಸ್ಪಿರಿಟ್ ಇದೆಯಲ್ಲ, ಅದರ ಆತ್ಮ ಇದೆಯಲ್ಲ, ಅದನ್ನು ತಿಳ್ಕೊಳ್ಳದೆ ನಾವು ಕೆಲವೊಂದು ಸಲ ತಪ್ಪು ಮಾಡ್ತೇವೆ. NEP ಅನ್ನುವಂಥದ್ದು ಕೆಲವೊಂದು ಪಾಲಿಸಿ ಐಡಿಯಾಸ್ ಇರ್ತಕ್ಕಂಥದ್ದಲ್ಲ, ಅಥವಾ ಯಾವುದೇ NEP ಐಡಿಯಾ ಯಾವುದೇ ಬೇಸ್ ಇಲ್ಲದೆ ಇರ್ತಕ್ಕಂಥದ್ದಲ್ಲ. ಪ್ರತಿಯೊಂದು NEP ಐಡಿಯಾ ಕೂಡ ಒಂದು ಸೈಂಟಿಫಿಕ್ ಆಧಾರದಲ್ಲಿ ಒಂದು ಬೇಸ್ ಇರ್ತಕ್ಕಂಥದ್ದು. ಅದನ್ನು ಮೊದಲು ನಾವು ಅರ್ಥಕೊಳ್ಬೇಕು. ಎರಡನೇದು, ಈ NEPಗೆ ಒಂದು ಆತ್ಮ, ಒಂದು ಸ್ಪಿರಿಟ್ ಇದೆ. NEP ಪ್ರತಿಯೊಂದು ಪಾಲಿಸಿ ಪಾಯಿಂಟ್ಗೂ ಕೂಡ ಮುಂದಿನ 30 ವರ್ಷದ ಒಂದು ಕಲ್ಪನೆ ಇದೆ. 30 ವರ್ಷಗಳ ಕಾಲದಲ್ಲಿ ನಮ್ಮ ದೇಶದಲ್ಲಿ ಯಾವ ಥರದ ನಾವು ಸವಾಲುಗಳನ್ನು ಎದುರಿಸಬೇಕಾಗತ್ತೆ, ಅದಕ್ಕೆ ನಮ್ಮ ಯುವಕರನ್ನು ತಯಾರು ಮಾಡ್ತಕ್ಕಂಥ ದೃಷ್ಟಿಕೋನ ಈ NEPಗಿದೆ. ನಾವು ಪ್ರತಿ ಸಾರಿ ಮಾತಾಡಬೇಕಾದ್ರೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಮತ್ತು ಭಾಳ ತಿಳಿಯಾಗಿ ಮಾತಾಡ್ತೀವಿ. ಡೆಮೋಗ್ರಫಿಕ್ ಡಿವಿಡೆಂಡ್, ನಮ್ಮಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಯುವಕರ ಸಂಖ್ಯೆ ಜಾಸ್ತಿ ಇದೆ ಸರಿ, ಈ ಯುವಕರು ಒಂದೇ ಏಜ್ ಆಗೋದಿಲ್ವಾ, ಅವರು ಮುದುಕರಾಗೋದಿಲ್ವಾ, ಈ ಒಂದು ಸೈಕಲ್ ಬರೋದಿಲ್ವಾ, ಒಂದು ಮೂಲಭೂತ ಪ್ರಶ್ನೆ. ಎರಡನೇದು, ಯುವಕರು ಇದ್ದು ಮಾತ್ರಕ್ಕೆ ಯಾವುದೇ ಇಕಾನಮಿ ಡೆವಲಪ್ ಆಗೋದಿಲ್ಲ. ಆ ಯುವಕರಿಂದ ಏನು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ ಮೇಲೆ ಒಂದು ಇಕಾನಮಿ ಡೆವಲಪ್ ಆಗುತ್ತೆ, ಒಂದು ಸೊಸೈಟಲ್ ಚೇಂಜಸ್ ಅಥವಾ ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಆಗುತ್ತೆ.